ಕುತ್ತಾರು ಜಂಕ್ಷನ್ನಿಂದ 300 ಗ್ರಾಮ ಪಂಚಾಯತ್ ರಸ್ತೆ ಅಗಲೀಕರಣ ಯೋಜನೆಯ ರೂಪುರೇಷೆ ಹಾಗೂ ಪೂರ್ವಭಾವಿ ಸಭೆಯು ದೆಕ್ಕಾಡು ಕೊರಗಜ್ಜನ ಆದಿಸ್ಥಳದಲ್ಲಿ ನಡೆಯಿತು. ವಿಧಾನಸಭೆಯ ಅಧ್ಯಕ್ಷ ಯುಟಿ ಖಾದರ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿ, ದೆಕ್ಕಾಡು ಕೊರಗಜ್ಜನ ಕ್ಷೇತ್ರ ಅತ್ಯಂತ ಪಾವಿತ್ರ್ಯತೆಯ ಇತಿಹಾಸ ಪ್ರಸಿದ್ಧ ಕ್ಷೇತ್ರಕ್ಕೆ ಬರುವ ಜನರಿಗೆ ಹಾಗೂ ಮುಂದಿನ ಪೀಳಿಗೆಗೆ ಅನುಕೂಲವಾಗುವಂತೆ ರಸ್ತೆ ಅಭಿವೃದ್ಧಿ ಅಗಲೀಕರಣಕ್ಕಾಗಿ ಸ್ಥಳೀಯರ ಸಹಕಾರ ಅಗತ್ಯ. 5.30 ಕೋಟಿ ರೂಪಾಯಿ ಹೆಚ್ಚುವರಿ ಅನುದಾನ ಹಾಗೂ 3.50 ಕೋಟಿ ಅನುದಾನದಡಿ ಡ್ರೈನ್ ಹಾಗೂ ಫುಟ್ಪಾತ್ ಕಾಮಗಾರಿ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಹೇಳಿದರು. ಪಬ್ಲಿಕ್ ಪ್ಲೇಸ್ ರೂಲ್ ಇತ್ತೆ ತೊಂದರೆ ಜೀವನ ಎಲ್ಲ ಜಾಸ್ತಿ ಬ್ಲಾಕ್ ಕಲಿಂದು ಆಪನಾಗ ಬುಕ್ಕ PW ಪಂಚಾಯತ್ ಬಗ ಇನ್ನು ದೆಪ್ಪು ಎಂಚ ದೆಪ್ಪೇರೆ ಆಯ್ತು ಇನ್ನು ಅಜ್ಜನ ಎಲ್ಲೇ ಮ್ಯಾಟರ್ ಆಫ್ ಟೈಮ್ ಅವು ಮನಸ್ಸು ಬಂದರೆ ಎಲ್ಲೆಲ್ಲ ದೆಪ್ಪಲಿ ಎಂಗ್ಳಿಗೆ ದಾಯ ಅಂಕಲ್ ಈಗ ದುಡಿಯೋ ಬೆನ್ಪನ ವರ್ಗ ಒಂದು ಕಷ್ಟನ ತೊಂದರೆ ಇದ್ದಿಂದ ಸೊ ಅಕ್ಕುಲ್ಲ ಇನ್ನು ಅರ್ಥ ಮಾಡ್ತದೆ ಅವೇ ಲಿಮಿಟೆಡ್ ಇಪ್ಪೋಡು ಒಂದು ಎದುರು ಬರ್ಪಿನಿ ಒಂದು ಎದುರು ಬರ್ಪಿನಿ ಐದು ಬಗ್ಗೆ ಇಂಚಗಟ್ಟು ಆಪುಂಡ ಅನ್ನೆತ್ತು ಒಂದು ಶೇತ ಒಂದು ಶೋಕು ಕ್ಲೀನ್ ಆದ ಒಂದು ಎಡ್ಡ ಒಂದು ಶೇತ ಒಂದು ತೋನಗಡ ಬಾರಿ ಒಂದು ಪಾವಿತ್ರ ಸ್ವಚ್ಛತೆ ಒಂದು ರೀತಿ ಡಿಫ್ರೆನ್ಸ್ ವ್ಯವಸ್ಥೆ ಅವು ಯಾಕೆ ಪೂರ ಪಣ್ಲೆ ನೀವು ಅದೆಲ್ಲ ಪ್ಲ್ಯಾನ್ ಮಾಡಿ ಅಲ್ಲಿ ಕಂಪ್ಲೀಟ್ ಅದನ್ನು ಡ್ರೈನನ್ನು ಅಗಲ ಮಾಡಿ ಕ್ಲೀನ್ ಮಾಡಿ ಡ್ರೈನ್ ಹಾಕಿ ಸ್ವಲ್ಪ ನಮ್ಮ ಹ್ಯಾಂಡ್ ರೈಲಿಂಗ್ಸ್ ಎರಡು ಕಡೆಯಿಂದಲೂ ಕೂಡ ಹಾಕಿ ಮತ್ತು ಅದಕ್ಕೆ ಇವರಿಗೆ ಮಾಡುವಾಗ ಡ್ರೈನ್ನ ಮೇಲೆ ಈ ಶಾಪ್ ಅವರಿಗೆ ಪಂಚಾಯತ್ ಮುಖಾಂತರ ಸಣ್ಣ ಶಾಪ್ ಮಾಡುವಾಗ ಒಂದು ಮಾರ್ಕಿಂಗ್ ಮಾಡಿ ಆ ಡ್ರೈನ್ನ ಮೇಲೆ ಯಾಕೆ ಇದ್ದವರಿಗೆ ನಾವು ಅಲ್ಲಿ ಒಂದು ಕೊಡಬೇಕು. ಪಂಚಾಯತ್ಗೆ ಅವರು ದುಡ್ಡು ಕಟ್ಟಲಿ, ನೀವು ಅದನ್ನು ಮೇಂಟೈನ್ ಮಾಡಿ. ಇಷ್ಟೇ ನಮಗೆ ನೋಡುವಾಗ ಚೆನ್ನಾಗಿ ಕಾಣಬೇಕು, ಬಂದವರಿಗೆ ಪ್ರಯೋಜನ ಆಗಬೇಕು, ಅಡಚಣೆ ಆಗಬಾರ್ದು. ಅದಕ್ಕೇನು ಸಹಕಾರ. ಈ ಸಂದರ್ಭದಲ್ಲಿ ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ, ಪಂಜಂದಾಯ ಬಂಟ ವೈದ್ಯನಾಥ ಕೊರಗತನಿಯ ದೈವದ ಆದಿಸ್ಥಳ ಟ್ರಸ್ಟ್ ಮಹಾಬಲ ಹೆಗ್ಡೆ, ಮೂಡ ಅಧ್ಯಕ್ಷ ಸದಾಶಿವ ಉಳ್ಳಾಲ್, 300 ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರೆಹನಾ ಬಾನು, ಉಪಾಧ್ಯಕ್ಷ ಮಹಾಬಲ ಟಿ, ರತ್ನಾಕರ ಕಾವಾ, ಮಾಜಿ ಅಧ್ಯಕ್ಷರಾದ ವಿಲ್ಫ್ರೆಡ್ ಡಿಸೋಸಾ, ವಿಶಾಲಾಕ್ಷಿ ಸುಭಾಷ್ ನಗರ, ಪ್ರೀತಂ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಉಳ್ಳಾಲ.